ಉಡುಪಿ ಜಿಲ್ಲೆಯಿಂದ ಕಾಸರಗೋಡಿಗೆ ವಿದ್ಯುತ್ ಲೈನ್ ಅಳವಡಿಸಲಾಗುತ್ತಿದ್ದು, ಇದಕ್ಕಾಗಿ ಜಿಲ್ಲೆಯ ಹಲವಾರು ಕೃಷಿಕರು ಭೂಮಿ ಕಳೆದುಕೊಳ್ಳುತ್ತಿದ್ದಾರೆ. ನಂದಿಕೂರಿನಲ್ಲಿ ಉತ್ಪಾದನೆಯಾಗುವ ವಿದ್ಯುತ್ನಿಂದ ಕರ್ನಾಟಕಕ್ಕೆ ಯಾವುದೇ ಲಾಭ ಇಲ್ಲ. ಹಾಗಿದ್ರೂ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಸಂಕಷ್ಟಕ್ಕೊಳಗಾಗಿದ್ದಾರೆ. ಈಗಾಗಲೇ ಟವರ್ ನಿರ್ಮಾಣ ಮಾಡಲಾಗಿದ್ದು, ಇದಕ್ಕಾಗಿ ಕೆಲ ಬಡ ಕೃಷಿಕರಿಗೆ ಹಣದ ಆಮಿಷ ನೀಡಿ ಭೂಮಿ ವಶ ಪಡೆದುಕೊಂಡಿದ್ದಾರೆ. ಈ ನಡುವೆ ವಿದ್ಯುತ್ ತಂತಿಯ ಅಡಿಯಲ್ಲಿನ ಜಾಗದಲ್ಲಿರುವ ಕೃಷಿ ಭೂಮಿಗೂ ಇದು ದೊಡ್ಡ ಹೊಡೆತ ನೀಡಲಿದೆ. ಈ ಟವರ್ ನಿರ್ಮಾಣ ಮಾಡಿ ವಿದ್ಯುತ್ ಲೈನ್ ಎಳೆಯುವ ಗುತ್ತಿಗೆದಾರರು ಯಾವುದೇ ಕಾನೂನು ಪಾಲಿಸದೆ ಬೇಕಾಬಿಟ್ಟಿ ಕಾಮಗಾರಿ ನಡೆಸಿದ್ದಾರೆ. ಇದು ಇಲ್ಲಿನ ಕೃಷಿಕರಲ್ಲಿ ಆತಂಕ ಮೂಡಿಸಿದ್ದು, ಸಾಕಷ್ಟು ಮನವಿಗಳನ್ನು ಸಂಬಂಧಪಟ್ಟವರಿಗೆ ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಈ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಜಿಲ್ಲೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ ಜನರು ಪ್ರತಿಭಟನೆಯ ಮೂಲಕ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ಮಾಡಿದರು. ಕ್ಯಾಥೋಲಿಕ್ ಸಭಾ ಮಂಗಳೂರು ಪ್ರದೇಶ ಇದರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಆಯೋಜಿಸಲಾಗಿತ್ತು. ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಕ್ಯಾಥೋಲಿಕ್ ಸಭಾ ಮಂಗಳೂರು ಇದರ ಕೇಂದ್ರೀಯ ಮಾಜಿ ಅಧ್ಯಕ್ಷ ಪೌಲ್ ರಾಲ್ಫಿ ಡಿಕೋಸ್ಟಾ ಮಾತನಾಡಿ, ಸರ್ಕಾರದ ಧೋರಣೆಗಳನ್ನು ಖಂಡಿಸಿದರು. ಕಾಸರಗೋಡು ಹಾಗೂ ಪಾಲಡ್ಕದಿಂದ ಕಡಂದಲೆ ತನಕ ನಡೆಯುತ್ತಿರುವ ಈ ವಿದ್ಯುತ್ ಲೈನ್ ಕಾಮಗಾರಿಯಿಂದಾಗಿ ಹಲವಾರು ಕೃಷಿಕರು ಬೀದಿಗೆ ಬೀಳುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ ಎಂದರು. ಕೋಟಯವನ್ನು ನಾವು ಇತ್ತು ಹಮ್ಮಿಕೊಂಡಿದ್ದೇವೆ. ನಮ್ಮ ಬೇಡಿಕೆ ಈಡೇರುವವರೆಗೆ ನಾವು ವಿರಮಿಸುವುದಿಲ್ಲ ಎಂಬ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಾವು ಪ್ರತಿಭಟನೆಯನ್ನು ಮಂಡಿಸ್ತಾ ಇದ್ದೇವೆ. ಮುಂದೆ ನಾವು ಜಿಲ್ಲಾಧಿಕಾರಿ ಅವರನ್ನು ಭೇಟಿ ಆಗ್ತೇವೆ, ಮುಖ್ಯಮಂತ್ರಿಯನ್ನು ಭೇಟಿ ಆಗ್ತಿದ್ದೇವೆ. ನಮ್ಮ ಐವನ್ ಡಿಸೋಜರವರು ನಮ್ಮ ಈ ಒಂದು ಬೇಡಿಕೆಯನ್ನು ವಿಧಾನಸಭೆಯಲ್ಲಿ ನಾನು ಪ್ರಶ್ನೆ ಮಾಡುವ ಮೂಲಕ ಎತ್ತುತ್ತೇನೆ, ಎಲ್ಲರನ್ನು ಜೊತೆಗೂಡಿಸ್ತೇನೆ, ನಿಮಗೆ ನ್ಯಾಯ ಒದಗಿಸಿಕೊಡ್ತೇನೆ ಎಂಬ ಭರವಸೆಯನ್ನು ನೀಡಿರುತ್ತಾರೆ. ಪ್ರತಿಭಟನಾ ನಿರತರನ್ನುದ್ದೇಶಿಸಿ ಮಾತನಾಡಿದ ಮಂಗಳೂರು ಧರ್ಮ ಪ್ರಾಂತ್ಯದ ಪಿಆರ್ಒ ರಾಯ್ ಕ್ಯಾಸ್ಟಲಿನೋ, ಈ ಅನಧಿಕೃತ ಕಾಮಗಾರಿಯನ್ನು ನಿಲ್ಲಿಸಲು ಕ್ಯಾಥೋಲಿಕ್ ಸಭಾ ಮಂಗಳೂರು ಪ್ರದೇಶದಿಂದ ಸಾಕಷ್ಟು ಪ್ರಯತ್ನ ನಡೆಸಲಾಗಿದೆ. ಜಾತಿ ಧರ್ಮಗಳ ಭೇದ ಮರೆತು ಹಲವು ಹೋರಾಟ ಸಮಿತಿಗಳನ್ನು ಒಗ್ಗೂಡಿಸಿ ಈ ವಿದ್ಯುತ್ ಲೈನ್ನಿಂದ ಕೃಷಿಕರಿಗಾಗುವ ಸಮಸ್ಯೆ ಬಗ್ಗೆ ಹೋರಾಟ ನಡೆಸಲಾಗುತ್ತಿದೆ ಎಂದರು. ಏನು ಮಲಗಿದ್ದಾರ ಪರಿಸರ ಇಲಾಖೆ ಬಿಡಿ, ಅವರು ಅಧಿಕಾರಿಗಳು ನಮ್ಮ ಪರಿಸರದ ಕಾಳಜಿ ಇರುವವರು ಎಲ್ಲಿದ್ದಾರೆ? ಸಿಟಿಯಲ್ಲಿ ಒಂದು ಮರ ರೋಡ್ ವೈಡ್ನಿಂಗ್ ತೆಗೆದ್ರೆ ಬಂದು ಅದನ್ನು ಸುತ್ತಿಸಿ ಅದನ್ನು ಅಪ್ಪಿಕೊಂಡು ಅದಕ್ಕೆ ಕಿಸ್ಕೊಡ್ತಾ ಇದ್ದಾರೆ. ಈಗ ಇಷ್ಟು ಲಕ್ಷಗಟ್ಟಲೆ ಮರವನ್ನು ಕಡಿಯುವಾಗ, ನಾಶವಾಗುವಾಗ ನೀವು ಎಲ್ಲಿದ್ದೀರಿ? ಎಲ್ಲಿ ಸತ್ಯ ಹೋಗಿದ್ದೀರಿ? ಯಾಕೆ ಈಗ ನೀವು ಎದ್ದುಕೊಂಡು ಬರುದಿಲ್ಲ? ಅವರು ಕೂಡ ನಮ್ಮವರೇ, ಅಲ್ಲಿ ಯಾಕೆ ನೀವು ಬರುದಿಲ್ಲ? ಇದೊಂದು ಪ್ರಶ್ನೆ ನಾವು ಕೇಳಲೇಬೇಕು. ಪ್ರತಿಭಟನೆಯ ಭಾಗವಾಗಿ ಬಲ್ಮಠದಿಂದ ಜಾಥಾ ನಡೆಸಿ ಭಿತ್ತಿಪತ್ರಗಳ ಮೂಲಕ ತಮ್ಮ ಬೇಡಿಕೆ ಈಡೇರಿಸಲು ಆಗ್ರಹಿಸಲಾಯಿತು. ರೈತ ಸಂಘ, ಹಸಿರು ಸೇನೆ, ಭಾರತೀಯ ಕಿಸಾನ್ ಸಂಘ, ಪರಿಸರ ಸಂಗಮ ಜೀವ ಸಂಕುಲ ಪರ ವೇದಿಕೆ, ಉಡುಪಿ ಜಿಲ್ಲಾ ಕೃಷಿಕರ ಸಂಘ ಮತ್ತು ಸಮಾನ ಮನಸ್ಕ ರೈತಪರ ಸಂಘ ಹಾಗೂ ಎಐಸಿವೈಎಂ ಮಂಗಳೂರು ಮತ್ತು ಕಾಸರಗೋಡು ಜಿಲ್ಲೆ ಮೊದಲಾದ ಸಂಘಟನೆಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದವು.